ನೆರಿಯ ಸೇತುವೆ ಮುಳುಗಡೆ, ಅಣಿಯೂರು ಸೇತುವೆಯಲ್ಲಿ ನೀರಿನ ಮಟ್ಟ ಏರಿಕೆ, ಆತಂಕದಲ್ಲಿ ನದಿ ಪಾತ್ರದ ಜನ. ಏಕಾಏಕಿ ಮಳೆಯ ನೀರು ಹರಿದು ಬಂದು ನೆರಿಯ ಸೇತುವೆ ಮುಳುಗಡೆಯಾಗಿ ಅಣಿಯೂರು ಹೊಳೆಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಒಮ್ಮೆಲೆ ಬಂದ ನೀರಿನಿಂದ ನದಿ ಪಾತ್ರದ ಜನರು ಆತಂಕ ಪಡುವಂತಾಗಿದೆ. ಕಾಟಾಜೆ ನವರಾತ್ರಿ ಪೂಜೆ ನಡೀತಾ ಇದ್ದು ಅಣಿಯೂರು ಕಾಟಾಜೆ ಸಂಪರ್ಕ ರಸ್ತೆ ಕಡಿತಗೊಂಡಿದೆ. ಬಾಂದಡ್ಕ ಎಂಬಲ್ಲಿ ಕಿರು ಸೇತುವೆ ಮುಳುಗಡೆಯಾಗುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಈಗ ಕೊಂಚ ಮಟ್ಟಿಗೆ ಪ್ರವಾಹದ ಪರಿಸ್ಥಿತಿ ತಗ್ಗಿದ್ದರೂ ಕೂಡ ರಾತ್ರಿ ಮತ್ತೆ ಪ್ರವಾಹ ಬರುತ್ತಾ ಅನ್ನುವಂತಹ ಆತಂಕದಲ್ಲಿ ಜನರಿದ್ದಾರೆ.